ಆಡಳಿತ ವೈಫಲ್ಯವನ್ನು ಮರೆಮಾಚಲು ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರವು ವಿರೋಧಿಗಳ ಮೇಲೆ ದಮನ ನೀತಿಯನ್ನ ಅನುಸರಿಸುತ್ತಿದ್ದು, ಈ ದುರಹಂಕಾರ ಮತ್ತು ದುರಾಡಳಿತಕ್ಕೆ ಸಿಪಿಎಂ ಗರಿಷ್ಠ ಬೆಲೆ ತೆರಬೇಕಾದೀತು ಎಂದು ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಹರ್ಷದ್ ವರ್ಕಾಡಿ ಎಚ್ಚರಿಸಿದ್ದಾರೆ. ಪಾಲಕ್ಕಾಡ್ ಜಿಲ್ಲೆಯ ವಾಳೆಯಾರ್ನಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಇಬ್ಬರು ಬಾಲಕಿಯರ ಕೊಲೆ, ಅತ್ಯಾಚಾರ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಅಪಾತ್ರರಿಗೆ ಅಂಕದಾನ ಮಾಡಿದ ಕ್ರಿಮಿನಲ್ ಆರೋಪಗಳ ಕುರಿತು ಸಿಬಿಐ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಕೆಎಸ್ಯು ಕಾರ್ಯಕರ್ತರು ನಡೆಸಿದ ಶಾಂತಿಯುತ ಸೆಕ್ರೆಟರಿಯೇಟ್ ಮಾರ್ಚ್ ಮೇಲೆ ಪೊಲೀಸರು ನಡೆಸಿದ ಪೈಶಾಚಿಕ ಲಾಠಿಚಾರ್ಜ್ ಮತ್ತು ಶಾಸಕ ಶಾಫಿ ಪರಂಬಿಲ್ ಹಾಗೂ ಕೆಎಸ್ಯು ರಾಜ್ಯಾಧ್ಯಕ್ಷ ಕೆಎಂ ಅಭಿಜಿತ್ ಮೇಲಿನ ಕ್ರೂರ ಹಲ್ಲೆಯನ್ನು ಪ್ರತಿಭಟಿಸಿ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಹೊಸಂಗಡಿಯಲ್ಲಿ ನಡೆಸಲಾದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಭ್ರಷ್ಟಾಚಾರದ ವಂಚನೆಯ ಕೊಲೆ ಕಡುಬತನದ ಸರ್ಕಾರದ ಅಂಧಪತನದ ಅವಸಾನ ಕಾಲದಲ್ಲಿ ಶಾಪಿ ಪಾರಂಬಿಲ್ ಬಲ್ಪರಾಜಿನ ಕಾಂಗ್ರೆಸ್ನ ಶಾಸಕರು ಕ್ರೂರವಾದ ಮತದಾನ ಮಂತ್ರಿಗೆ ಒಂದು ಶಾಸನ ಸದಸ್ಯ ಮಾನ ಮರ್ಯಾದೆ ಜೊತೆಗಿನ ಈ ಪಿಣರಾಯಿ ಸರ್ಕಾರದ ವಿರುದ್ಧವಾದ ಕೇರಳ ರಾಜ್ಯದಾದ್ಯಂತ ಕಾಂಗ್ರೆಸ್ ಒಂದು ಮಹಾಭಾರತದ ಕಥೆ ನೆನಪಾಗ್ತದೆ. ಶಿಶುಪಾಲನ ವಧೆ ಮಾಡಿದ ಕಾಲವೇ ಶಿಶುಪಾಲೆ ಕೃಷ್ಣದೇವರನ್ನು ಎತ್ತಲ ನಿರ್ವಹಿಸಿದೆ. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉಮರ್ ಬೋರ್ಖಳ, ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಶಾಫಿ, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಇಬ್ರಾಹಿಂ, ಐಆರ್ಡಿಪಿ ಪ್ರಧಾನ ಕಾರ್ಯದರ್ಶಿ ದಾಮೋದರ್ ಮಾಸ್ತರ್, ಸತೀಶ್ ಹಡಪ, ನಾಗೇಶ್ ಮಂಜೇಶ್ವರ್ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. Ando